ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಹಾಗೂ ಚಿಣ್ಣರ ಲೋಕ ಮೋಕಿದ ಕಲಾವಿದರ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಕೃಷಿ ಉತ್ಸವ ಮತ್ತು ಕರಾವಳಿ ಕಲೋತ್ಸವ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ನಿರಾಶ್ರಿತರ ಸೇವಾ ಬಂಧು ಯೋಜನೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ವೆಬ್ಸೈಟ್ ಬಿಡುಗಡೆಯನ್ನು ಮಕ್ಕಳ ಹಾಗೂ ಮಹಿಳಾ ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಗಾಯತ್ರಿ ರವೀಂದ್ರ ನೆರವೇರಿಸಿದರು. ಈ ವೇಳೆ ಗೋಲ್ಡನ್ ಪಾರ್ಕ್ ಮೈದಾನದ ಮುಖ್ಯಸ್ಥರಾದ ಅಜಿತ್ ಕುಮಾರ್ ಬರಿಮಾರು ಅವರನ್ನು ಸನ್ಮಾನಿಸಲಾಯಿತು. ಕಲೋತ್ಸವ ಯಶಸ್ವಿಗೆ ಶ್ರಮಿಸಿದ ಇನ್ನಿತರರನ್ನು ಕಲೋತ್ಸವ ವೇದಿಕೆಯಲ್ಲಿ ಗೌರವಿಸಲಾಯಿತು. ಟೀಕೆ ಮಾಡೋ ಹಿಂದೆ ಇರಲಿ, ನಾನು ಮುಂದೆ ಹೋಗ್ತೇನೆ ಅಂತೇಳಿ ಸದಾ ಇರಲಿ. ನಿಮ್ಮ ಎಲ್ಲ ಕಾರ್ಯಗಳಿಗೆ ದೇವರು ಆಯುರಾರೋಗ್ಯ ಬಗ್ಗೆ ಸಂಪತ್ತ ನೀಡಿ ಕರುಣಿಸಲೆಂದು ನಮ್ಮ ಚಿಣ್ಣರ ಲೋಕ ಮೋಕಿದ ಕಲಾವಿದರ ಟ್ರಸ್ಟ್ ವತಿಯಿಂದ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಿ ದೊಡ್ಡ ಮನಸ್ಸಿಂದ ಸ್ವೀಕರಿಸಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಅಜಿತ್ ಕುಮಾರ್ ಬರಿಮಾರ್ ಅವರು. ಈ ಸೇವೆ ನಿರಂತರವಾಗಿ ನಡೀತಾ ಇರಲಿ. ನಿಮಗೆ ದೇವರು ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸುತ್ತಾ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ಯುವಕರು ತುಂಬ ಕನಸುಗಳಿವೆ, ಇವರ ಬಾಳು ಬೆಳಕಾಗಬೇಕಾಗಿದೆ. ಆದರೆ ಅವಿಶ್ರಾಂತ ದುಡಿಮೆ ದುಡಿತಾರೆ. ದುಡಿಮೆಯ ಮೂಲಕ ದೇಶವನ್ನು ಕಟ್ಟುವ ಶಕ್ತಿಗಳಿವೆ. ಇವರ ನಾಳೆಗಳು ಸುಂದರ ನಾಳೆಗಳಾಗಬೇಕಾಗಿದೆ. ಕರ್ತವ್ಯ ಬಾರದ ಸುಖವೇ ತುಂಬಿದ ಜೀವನದಾನದ ಹೀರಿಕೊಳ್ಳಿ. ನಿಮ್ಮೆಲ್ಲರ ಹಾರೈಕೆ ಚಪ್ಪಳೆಯಲ್ಲಿ ಸ್ವಯಂ ಸೇವಕರ ನೆಲೆಯಲ್ಲಿ ಸೇವೆಗೈಯಲು ಬದ್ಧನಾಗಿರುವುದಾಗಿ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಈ ಸೇವೆಯನ್ನು ಕರ್ತವ್ಯ ಮತ್ತು ಬದ್ಧತೆಯ ನೆಲೆಯಲ್ಲಿ ಇರಿಸುವುದಾಗಿಯೂ ಮತ್ತು ನಮ್ಮ ಸಮಾಜವನ್ನು ಭಿಕ್ಷುಕ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಪಣ ತೊಡುವುದಾಗಿ ಈ ಮೂಲಕ ಬಹುಶಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಬ್ಬ ಇಲಾಖಾಧಿಕಾರಿಯಾಗಿ ನಮ್ಮ ಇಲಾಖೆ ಒಂದು ಶಿಶುವನ್ನು ತಾಯಿಯ ಗರ್ಭದಿಂದ ಹಿಡಿದು ಅನಂತರ ಎಲ್ಲ ವರ್ಗದ ಜನರಿಗೆ ಕೂಡ ಸೇವೆಯನ್ನು ಕೊಡುವಂತಹ ಇಲಾಖೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಯ ವಿಭಾಗ. ಅದಕ್ಕಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಕ್ಕಳ ರಕ್ಷಣಾ ಘಟಕ ಅಂತಲೇ ಇದೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳು ಅಥವಾ ಮಹಿಳೆಯರು ನಿರಾಶ್ರಿತರಾದಾಗ ಅಥವಾ ಮನೆಯಿಂದ ತಪ್ಪಿ ಹೊರಗೆ ಹೋದಾಗ ಅಥವಾ ಕಾಣೆಯಾದಾಗ ಈ ಸಂದರ್ಭದಲ್ಲಿ ಅವರಿಗೆ ತಕ್ಷಣದ ನೆರವನ್ನು ನಮ್ಮ ಪೊಲೀಸ್ ಇಲಾಖೆ ಹಾಗೆ ಅದಕ್ಕಿರುವಂಥ ಸಮಿತಿಯ ಮೂಲಕ ಒಂದು ಪುನರ್ವಸತಿ ಮಾಡುವಂಥದ್ದು, ಅವರ ರಕ್ಷಣೆ ಮತ್ತು ಪೋಷಣೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಆದರೆ ಈ ಒಂದು ಕೆಲಸವನ್ನು ನಾವು ಮಾಡುವಾಗ ನಮಗೆ ಬಹಳಷ್ಟು ಎಡರು ತೊಡರುಗಳು ಕೂಡ ಕಂಡು ಬರ್ತದೆ. ನಿರಾಶ್ರಿತ ಮಹಿಳೆಯರು, ನಿರಾಶ್ರಿತ ಮಕ್ಕಳು ಅಲ್ಲಲ್ಲಿ ಇದ್ದಾರೆ. ವ್ಯಾಪಾರದ ನೆವನದಲ್ಲಿ ಆಗಿರ್ಬೋದು ಅಥವಾ ಭಿಕ್ಷಾಟನೆಯ ನೆವನದಲ್ಲಿ ಆಗಿರ್ಬೋದು ಕಂಡು ಬಂದಾಗ ನಮಗೆ ಗ್ರಾಮಸ್ಥರಿಂದ ಕರೆಗಳು ಬರ್ತದೆ, ಇಂತಹ ಕಡೆ ಒಂದು ಮಗು ಇದೆ, ಇಂತಹ ಕಡೆ ಒಬ್ಬ ಮಹಿಳೆ ಇದ್ದಾರೆ ಅಂತ ಹೇಳಿ. ನಾವು ಇಲಾಖೆಯವರೇ ಈ ಒಂದು ನಿರಾಶ್ರಿತರಿಗೆ ಒಂದು ಪುನರ್ವಸತಿ ಮಾಡಬೇಕಾದಂತಹ ಸಂದರ್ಭ ಬಂದಾಗ ಇದಕ್ಕೆ ಬೇಕಾದಂತಹ ಆಶ್ರಮಗಳು ಅಥವಾ ಅವರನ್ನು ಪುನರ್ವಸತಿಗೆ ಕೊಂಡೋಗಬೇಕಾದಾಗ ಇರುವಂತಹ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸೇವಾ ಸಂಸ್ಥೆಗಳು ಅಥವಾ NGO ಸಂಸ್ಥೆಗಳು